ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಉಡುಪಿ ಅಂಬಲಪಾಡಿಯ ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನಕ್ಕೆ ಚೋಳರ ಕಾಲದ ಇತಿಹಾಸವಿರುವುದನ್ನು ಕಾಣಬಹುದು. ಶ್ರೀ ಜನಾರ್ದನ ದೇವಾಲಯ ಚೋಳರ ಕಾಲದ ಶಿಲ್ಪಕಲಾ ವೈಭವ ಹಾಗೂ ರಚನಾ ರೀತಿಯನ್ನ ಎತ್ತಿ ತೋರುತ್ತದೆ. ಮರಗಳ ಮಧ್ಯೆ ತಾಯಿ ಮಹಾಕಾಳಿಯನ್ನ ಊರ ಭಕ್ತರು ನಂಬಿ ಆರಾಧಿಸಿ ಬಂದ ಸ್ಥಳವೇ ಅಮ್ಮನಹಾಡಿಯಾಯಿತು. ಮಹಾಕಾಳಿ ಗುಡಿಯ ಸನಿಹದ ನಿಡಂಬೂರು ಬೀಡು ಎಂಬ ಅರಮನೆಯಲ್ಲಿ 8 ಗ್ರಾಮಗಳ ಕೂಟವಾದ ನಿಡಂಬೂರು ಮಾಗಣೆಯನ್ನ ಆಳುತ್ತಿದ್ದ ಬಂಗವಂಶದ ಜೈನರು ಈ ಪರಿಸರವನ್ನು ಇಡೀ ಗ್ರಾಮದ ಹೆಸರಾಗಿ ಪರಿವರ್ತಿಸಿ ಅಂಬಲಪಾಡಿ ಗ್ರಾಮ ಎಂದು ಕರೆದಿರಬೇಕು. ಪರಮ ಮಂಗಳದಾತೆಯೇ ಜಗಕಂದಿತೆ ಶರಣೋ ಮಹಾಕಾಳಿಯೇ ಸುರಪೂಜಿತೆ ಪರಮ ಮಂಗಳದಾತೆಯೇ ಜಗಕಂದಿತೆ ಶರಣೋ ಮಹಾಕಾಳಿ ಕರುಣದಿ ದಯೆ ತೋರಿ ಶರಣು ಮಹಾಕಾಳಿ ಕರುಣದಿ ದಯೆ ತೋರಿ ನಿರತ ಪೋರಿವ ಪರಮೇಶ್ವರಿ ಓಂಕಾರಿ. ಬ್ರಹ್ಮಸ್ವರೂಪಿಣಿ ವಿಷ್ಣು ಸ್ವರೂಪಿಣಿ ನಾಟ್ಯಲೋಲ ಪರಮೇಶ ಸ್ವರೂಪಿಣಿ. ಸನ್ಯಾಸ ದೀಕ್ಷೆ ವಹಿಸಿದ ಕೊನೆಯ ಬಂಗವಂಶದ ಜೈನ ಅರಸ ತನ್ನರಮನೆ ಸಹಿತ ಸರ್ವಸ್ವವನ್ನು ತನ್ನ ವಂಶಕ್ಕೆ ಉಪಕಾರ ಮಾಡಿದ ಕಂದಾವರ ಉಡುಪ ಕುಟುಂಬಕ್ಕೆ ಕೊಟ್ಟು ರಾಜ್ಯಾಧಿಕಾರವನ್ನು ತ್ಯಜಿಸಿ ನಿರ್ಗಮಿಸಿದ ಜೈನರ ಬೀಡು ಪ್ರವೇಶಿಸಿ ಆಡಳಿತ ವಹಿಸಿದ ಉಡುಪರು ಬಲ್ಲಾಳರಾದರು. ಆ ಬಲ್ಲಾಳ ಪರಂಪರೆಯವರೇ ಇಂದಿನವರೆಗೆ ಈ ದೇವಸ್ಥಾನದ ಆಡಳಿತವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ವಿಷ್ಣು ಸ್ವರೂಪಿಣಿ ನಾಟ್ಯಲೋಲ ಪರಮೇಶ ಸ್ವರೂಪಿಣಿ ನಿತ್ಯ ಮೂರ್ತಿ ವರ ಮುಕ್ತಿ ಪ್ರದಾಯಿನಿ ನಿತ್ಯ ಮೂರ್ತಿ ವರ ಮುಕ್ತಿ ಪ್ರದಾಯಿನಿ ಸತ್ಯ ಸೌಂದರ್ಯ ಕಲಾವಾಣಿ ಕಲ್ಯಾಣಿ ಸತ್ಯ ಸೌಂದರ್ಯ ಕಲಾವಾಣಿ ಕಲ್ಯಾಣಿ ಶರಣು ಮಹಾಕಾಳಿಯೇ ಸುರಪೂಜಿತೆ ಪರಮ ಮಂಗಳದಾತೆಯೇ ಜಗಕಂದಿತೆ ಶರಣು ಮಹಾಕಾಳಿಯೇ ಸುರಪೂಜಿತೆ ಪರಮ ಮಂಗಳದಾತೆಯೇ ಜಗಕಂದಿತೆ ಶರಣು ಮಹಾಕಾಳಿ ಕರುಣದಿ ದಯೆ ತೋರಿ ಶರಣು ಮಹಾಕಾಳಿ ಕರುಣದಿ ದಯೆ ತೋರಿ ನಿರತ ಪೋರಿವ ಪರಮೇಶ್ವರಿ ಓಂಕಾರಿ. ಕಂದಾವರದಿಂದ ವಲಸೆ ಬಂದಿದ್ದ ಉಡುಪ ಕುಲದ ಹಿರಿಯ ಶ್ರೀಧರ ನಿಡಂಬೂರು ರಾಯರು ತಮ್ಮ ಹಿರಿಯರು ಆರಾಧಿಸಿದ್ದ ಶ್ರೀ ಜನಾರ್ದನನ ವಿಗ್ರಹವನ್ನು ಮಹಾಕಾಳಿ ಗುಡಿಯ ಬಳಿಯೇ ಸ್ಥಾಪಿಸಿ ವಿಷ್ಣುವನ್ನು ವಿಷ್ಣುಮಾಯೆಯನ್ನು ಜತೆಯಾಗಿ ಆರಾಧಿಸಿದರು. ಭಕ್ತಿ ತುಂಬಿದ ಧ್ಯಾನ ಪ್ರೀತಿ ತುಂಬಿದ ತಾಣ ಹಾಡುವೆವು ನಾವು
ಸಿರಿದೇವಿ ನೀ ಬಂದು ಹರಸಮ್ಮ ಹರಸು ಶರಣು ಮಹಾಕಾಳಿಯೇ ಸುರಪೂಜಿತೆ ಪರಮ ಮಂಗಳದಾತಿಯೇ ಜಗದಂದಿತೆ ಶರಣು ಮಹಾಕಾಳಿಯೇ ಸುರಪೂಜಿತೆ ಪರಮ ಮಂಗಳದಾತಿ. ಮುಂದೆ ಮಾಗಣಿಯ ಜನಗಣ ಮನದಲ್ಲೂ ಶ್ರೀ ಜನಾರ್ದನ ಸಹಿತ ಮಹಾಕಾಳಿಯ ಆರಾಧನಾ ಪದ್ಧತಿ ಬೆಳೆದು ಬಂತು. ಹರಸಮ್ಮ ಹರಸು ಸಿರಿದೇವಿ ನೀ ಬಂದು ಹರಸಮ್ಮ ಹರಸು ಶರಣು ಮಹಾಕಾಳಿಯೇ ಸುರಪೂಜಿತೆ ಪರಮ ಮಂಗಳದಾತಿಯೇ ಜಗದಂದಿತೆ ಶರಣು ಮಹಾಕಾಳಿಯೇ ಸುರಪೂಜಿತೆ ಪರಮ ಮಂಗಳದಾತಿಯೇ ಜಗದಂದಿತೆ ಶರಣು ಮಹಾಕಾಳಿ ಕರುಣದಿ ದಯೆ ತೋರಿ ಶರಣು ಮಹಾಕಾಳಿ ಕರುಣದಿ ದಯೆ ತೋರಿ ನಿರತ ಪೋರಿವ ಪರಮೇಶ್ವರಿ ಓಂಕಾರಿ ಶರಣು ಮಹಾಕಾಳಿ. ಶ್ರೀ ಜನಾರ್ದನ ವಿಗ್ರಹವು ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿದ್ದು ವಿಸ್ತಾರವಾದ ಪ್ರಾಂಗಣವನ್ನ ದಾಟಿ ಮುಂದೆ ಬಂದು ಗರ್ಭಗುಡಿಯ ಒಳಗಿರುವ ಜನಾರ್ದನ ಮೂರ್ತಿಯ ಮುಂದೆ ನಿಂತಾಗ ಆಗುವ ಆನಂದ ಅಷ್ಟಿಷ್ಟಲ್ಲ. ಅಂಬಲ ಪಾಡಿದ ಸ್ವರ್ಣದ ಮಣ್ಣಡು ಅಪ್ಪೇನ ಕಲಿತೂಲೆ ತೂಪಿನ ಭಾಗ್ಯುನೆ ಐತದ ಪುರ್ಲುಡು ಸಿಂಗಾರದ ಪೂಮಾಲೆ ಪಾರ್ವತಿ ದೇವಿನ ಅವತಾರ ಸುಗಿತೆಂಡ ಕಷ್ಟಲು ದೂರ ಮಹಾಕಳಿ ಅಪ್ಪೇನ ತೂವಡುರ ಮಾಜಲೆ ಬೆಸರದ ಬಾರ ಪತ್ತು ಬಿರಲು ಸೇರಿದಾಂಡು ಪುಣ್ಯ ಪಾದ ತೂನಗ ಅಂಬಲ ಪಾಡಿದ ಸ್ವರ್ಣದ ಮಣ್ಣಡು ಅಪ್ಪೇನ ಕಲಿತೂಲೆ ತೂಪಿನ ಭಾಗ್ಯುನೆ ಐತದ ಪುರ್ಲುಡು ಸಿಂಗಾರದ ಪೂಮಾಲೆ ಅವತಾರಿಣಿ ಕಾಳಿ ಶಂಕರಿ ಕಾಪುಲೆಮ್ಮ ಈ ಜೀವಗೂ ಇರೇ ನಂಬುಗೆ ಸಾಧಿತೋ ಜಂದಿ ಪೋನಗ ಮಾಯುಡೆ ಕೈಪತ್ತು ನಡಪಾಲಿ ದುಂಬುಗೆ ಮಲ್ತಿ ತಪ್ಪು ಸಾರಾಯಿಪ್ಪೋ ದೂರ ಮಲ್ತು ಮಾಪೋ ಮಲ್ಪೋ ನಿನಗೆಪ್ಪುದ ಬಾಲೆದಲೆಪ್ಪೋ ಓ ಕೊಂದು ಕಾತೊಂದಿಪ್ಪು ಸತ್ಯದ ಮದೆಟ್ ನಿತ್ಯದ ಪೂಜೆ ಭಕ್ತಿಡೆ ಸಂದಾದ ನಂಬಿನ ಜೀವಗೂ ಇಂಬುದ ಪುರ್ಸಾದ ಕೈ ಸೇರಲೆ ಅಪ್ಪೆ ಪಾರ್ವತಿಯೇ ಬತ್ತಿನ ವಿಘ್ನನು ಮಾಯೋಡೆ ಮಾಜಾಲೆ ವಿಘ್ನ ವಿನಾಶಕ ಗಣಪತಿಯೇ ಅಂಬಲ ಪಾಡಿದ ಸ್ವರ್ಣದ ಮಣ್ಣಡು ಅಪ್ಪೇನ ಕಲಿತೂಲೆ ತೂಪಿನ ಭಾಗ್ಯುನೆ ಐತದ ಪುರ್ಲುಡು ಸಿಂಗಾರದ ಪೂಮಾಲೆ ಪಾರ್ವತಿ ದೇವಿನ ಅವತಾರ ಸುಗಿತೆಂಡ ಕಷ್ಟಲು ದೂರ ಮಹಾಕಳಿ ಅಪ್ಪಿನ ತೂಡುರ ಮಾಜಲೆ ಬೆಸರದ ಬಾರ ಪತ್ತು ಬಿರಲು ಸೇರಿದಾಂಡು ಪುಣ್ಯ ಪಾದ ತೂನಗ ಅಂಬಲ ಪಾಡಿದ ಸ್ವರ್ಣದ ಮಣ್ಣಡು ಅಪ್ಪೇನ ಕಲಿತೂಲೆ ತೂಪಿನ ಭಾಗ್ಯುನೆ ಐತದ ಪುರ್ಲುಡು ಸಿಂಗಾರದ ಪೂಮಾಲೆ ತುಂಬಿದ ತಾಣ ಹಾಡುವೆವು ನಾವು ಹೃದಯ ತುಂಬಿದ ಗಾನ ಈ ಪರಿಯ ಸಿರಿ ತುಂಬಿದೆ ನಾಡಿನಲ್ಲಿ ನೆಲೆಸು ಈ ಪರಿಯ ಸಿರಿ ತುಂಬಿದೆ ನಾಡಿನಲ್ಲಿ ನೆಲೆಸು ಸಿರಿದೇವಿ ನೀ ಬಂದು ಹರಸಮ್ಮ ಹರಸು ಸಿರಿದೇವಿ ನೀ ಬಂದು ಹರಸಮ್ಮ ಹರಸು ಶರಣು ಮಹಾ
ಮಂಗಳದಾತೆಯೇ ಜಗತಂಬಿತೆ ಶರಣು ಮಹಾಕಾಳಿ ಕರುಣದಿ ದಯೆ ತೋರಿ ಶರಣು ಮಹಾಕಾಳಿ ಕರುಣದಿ ದಯೆ ತೋರಿ ನಿರತ ಪೋರಿವ ಪರಮೇಶ್ವರಿ ಓಂಕಾರಿ ಶರಣು ಮಹಾಕಾಳಿಯೇ ಅಂಬಲಪಾಡಿದ ಪುಣ್ಯದ ತಲುಟು ಅಂಬೆ ಪಾರ್ವತಿನ ಕಾರಣಿಕ ದುರುಡು. ಶ್ರೀ ಮಹಾಕಾಳಿಯ ವಿಗ್ರಹ ದೇವತಾ ವಿಗ್ರಹಗಳ ಪೂರ್ವಾಭಿಮುಖವಾಗಿಯೇ ಇರುವುದು ಸರ್ವೇ ಸಾಮಾನ್ಯವಾಗಿ ಎಲ್ಲೆಲ್ಲೂ ಇರುವ ರೀತಿ. ಪಾರ್ವತಿನ ಕಾರಣಿಕ ದುರುಡು ಭಕ್ತಿ ಭಕ್ತಗಿನಿ ಅಭಯ ಮುಕ್ತಿ ಪನಿ ಮಾಯೊಡು ಸಲ್ತೊಂಡ ಸತ್ಯದ ಪಾತೆರವರಿತೊಂಡ ಬಿತ್ತಿದ ಬಾಲಿನ ತರ್ಕೊಂಡ ಅಂಬಲಪಾಡಿದ ಪುಣ್ಯದ ತಲುಟು ಅಬ್ಬೆ ಪಾರ್ವತಿನ ಕಾರಣಿಕ ದುರುಡು ಭಕ್ತಿ ಭಕ್ತಗಿನಿ ಅಭಯ ಮುಕ್ತಿ ಪನಿ ಮಾಯೊಡು ಸಲ್ತೊಂಡ ಸತ್ಯದ ಪಾತೆರವರಿತೊಂಡ ಬಿತ್ತಿದ ಬಾಲಿನ ತರ್ಕೊಂಡ ಪಚ್ಚೆ ಬಂತೀರ ನಡುಟು ನೆಲೆತಿ ಮಹಾಕಾಳಿಯಬ್ಬೆ ಸತ್ಯ ಧರ್ಮೋದ ಜಾರಿ ಇರಿನ ಕೊಡಿಯಡಿಟೆ ಸುತ್ತ ಒಗ್ಗಟ್ಟು ಮೂಲು ಬರ್ಪಿ ಜನಮಂದರ ಸಾಲು ಏರಿ ಜನಜಾತ್ರದ ತೇರು ಅಂಬಲ ಪಾಡಿಡೆ ಅಂಬಲ ಪಾಡಿದ ಪುಣ್ಯದ ತಲುಟು ಅಪ್ಪೆ ಪಾರ್ವತಿನ ಕಾರಣಿಕ ದುರುಟು ಭಕ್ತಿ ಭಕ್ತಗಿನಿ ಅಭಯ. ಉಡುಪಿ ಕೃಷ್ಣ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿದನೆಂದು ಐತಿಹ್ಯವಿದೆ. ಆದರೆ ಅಂಬಲಪಾಡಿಯ ತಾಯಿ ಪಶ್ಚಿಮಾಭಿಮುಖವಾಗಿ ನಿಂತಿದ್ದಾಳೆ. ಚಕ್ರ ಖಡ್ಗ ಪಾನಪಾತ್ರೆ ಹಿಡಿದು ರಾಕ್ಷಸರ ರುಂಡಮಾಲೆ ಧರಿಸಿ ರಕ್ತ ಬೀಜ ರಾಕ್ಷಸನ ನೆತ್ತರಿಗೆ ನಾಲಿಗೆ ಚಾಚಿ ನಿಂತಿರುವ ವಿಗ್ರಹವನ್ನು ಕಂಡಾಗ ಭಕ್ತರಿಗೆ ನಾನಿದ್ದೇನೆ ದುಷ್ಟ ಸಂಹಾರಿಣಿ ಎಂಬ ಅಭಯ ದಾನ ಹಾಗೂ ದುಷ್ಟರಿಗೆ ಭಯಪ್ರದವಾದ ನೋಟ ಬೀರುವ ವಿಗ್ರಹ 6 ಅಡಿ ಎತ್ತರದ ವಿಗ್ರಹ ಇದಾಗಿದೆ. ಭಕ್ತಿ ಭಕ್ತಗಿನಿ ಅಭಯ ಮುಕ್ತಿ ಪನಿ ಮಾಯೊಡು ಸಲ್ತೊಂಡ ಸತ್ಯದ ಪಾತೆರವರಿತೊಂಡ ಬಿತ್ತಿದ ಬಾಲಿನ ತರ್ಕೊಂಡ ಕಷ್ಟಗಿದಂಕಿನ ಭಕ್ತರೆ ಪಾಲಿಗೆ ಕುರುವ ನಂಬುಗೆನು ಒಂಜಿಗಳಿಗೆ ನೆಂತುಂಡ ಕುರುವ ಈ ಹಿಂಬುದಾ ಬರ್ಸನ ಕಷ್ಟಗದಂಕಿನ ಭಕ್ತರೆ ಪಾಲಿಗೆ ಕುರುವ ನಂಬುಗೆನು ಒಂಜಿಗಳಿಗೆ ನೆಂತುಂಡ ಕುರುವ ಈ ಹಿಂಬುದಾ ಬರ್ಸನ ಬುಳ್ಳಿ ಬಲ್ಕಿರಿದ ಕರ್ಪೂರ ತಾರತಿ ಸಂದವೈರೆ ನಡೆಕು ಪ್ರತಿದಿನ ಮುಡಿಪುನ ಮಲ್ಲಿಗೆ ಕಮ್ಮೆನ ಪಸರಣ ಪೆರುಮೆಡು ಪಚ್ಚೆ ಬಂತೀದ ನಡುಟು ನೆಲೆತಿ ಮಹಾಕಾಳಿಯಬ್ಬೆ ಸತ್ಯ ಧರ್ಮೋದ ಜಾರಿ ಇರಿನ ಕೊಡಿಯಡಿಟೆ ಸುತ್ತ ಒಗ್ಗಟ್ಟು ಮೂಲು. ಗರ್ಭಗುಡಿಯ ಒಂದು ಪಾರ್ಶ್ವದಿಂದ ಗರ್ಭಗುಡಿಯ ಎದುರಿನಲ್ಲೂ ಕೂಡ ನಿಂತ ಭಂಗಿಯಲ್ಲೇ ಕಾಣುವ ಶ್ರೀ ಮಹಾಕಾಳಿ ವಿಗ್ರಹ ನವರಾತ್ರಿ ಈ ಕ್ಷೇತ್ರದಲ್ಲಿನ ದೊಡ್ಡ ಹಬ್ಬಗಳಲ್ಲೊಂದು. ಶ್ರೀ ಕ್ಷೇತ್ರದ ಉಪದೇವತೆ ಹಾಗೂ ದೈವಗಳು ಮಹಾಕಾಳಿ ಗುಡಿಯ ವಠಾರದಲ್ಲಿರುವ ಶಾಸ್ತಾವು ಪಂಜುರ್ಲಿ ಕಲ್ಲುಕುಟಿಗ ದೈವಗಳಾದರೆ ದೇವಸ್ಥಾನದ ಎದುರು ನಾಗದೇವತೆ, ನವಗ್ರಹ ಗುಡಿ, ನವಗ್ರಹ ವೃಕ್ಷಗಳ ವನ, ದೇವಸ್ಥಾನದ ಒಳ ಪ್ರವೇಶಿಸಿದರೆ ಜನಾರ್ದನ ದೇವಾಲಯದ ತೀರ್ಥ ಮಂಟಪದ ಕಂಬದಲ್ಲಿ ಕೆತ್ತಿರುವ ಹನುಮಾನ್, ಗಣಪತಿ ದೇವರನ್ನ ಕಾಣಬಹುದು. ಶ್ರೀ ಕ್ಷೇತ್ರದಲ್ಲಿ ನವರಾತ್ರಿಯ ಮಹಾನವಮಿಯಂದು ಮಹಾಚಂಡಿಕಾ ಯಾಗವನ್ನು ಭಕ್ತರ ಶ್ರೇಯಸ್ಸಿಗಾಗಿ ನೆರವೇರಿಸಲಾಗುತ್ತದೆ. ಸುತ್ತ ಒಗ್ಗಟ್ಟು ಮೂಲು ಬರ್ಪಿ ಜನಮಂದರ ಸಾಲು ಏರಿ ಜನಜಾತ್ರದ ತೇರು ಅಂಬಲ ಪಾಡಿಡೆ ಅಂಬಲ ಪಾಡಿದ ಪುಣ್ಯದ ತಲುಟು ಅಪ್ಪೆ ಪಾರ್ವತಿನ ಕಾರಣಿಕ ದುರುಟು.
ದೇವರು ನಿತ್ಯ ಪೂಜೆನ ಕೈಕೊಂದು ತೀರ್ಥ ಪ್ರಸಾದೊಡೆ ಬೇನೆನ ಕಳಿಪಿನ ಮಾಯುಧ ಆವರಟು ಆದಿ ಜನಾರ್ದನ ದೇವರು ನಿತ್ಯ ಪೂಜೆನ ಕೈಕೊಂದು ತೀರ್ಥ ಪ್ರಸಾದೊಡೆ ಬೇನೆನ ಕಳಿಪಿನ ಮಾಯುಧ ಆವರಟು ತುಳುವ ನಾಡೋರ್ಮೆ ಪುದರ್ ಪಡಿಂಜಿ ಐಸಿರದ ಜಾಲೆ ಅಂಬಲ ಪಾಡಿಡು ಪುಟ್ಟಿನ ನಂಕುಂದು ಸ್ವರ್ಗದ ಸಿರಿಬೂಡು ಪಚ್ಚೆ ಪಂತೀದ ನಡುಟು ನೆಲೆತಿ ಮಹಾಕಾಳಿಯಪ್ಪೆ ಸತ್ಯ ಧರ್ಮೋದ ಜಾಲು ಇರಿಣ ಕೊಡಿಯಡಿಟೆ ಸುತ್ತ ಒಗ್ಗಟ್ಟು ಮೂಲು ಬರ್ಪಿ ಜನಮಂದರ ಸಾಲು ಏರಿ ಜನಜಾಗ್ರದ ತೇರು ಅಂಬಲ ಪಾಡಿಡೆ ಅಂಬಲ ಪಾಡಿದ ಪುಣ್ಯದ ತಲುಟು ಅಪ್ಪೆ ಪಾರ್ವತಿನ ಕಾರಣಿಕ ದೊರಟು ಮಹಾಕಾಳಿಯ ಗರ್ಭಗುಡಿಯ ಹೊರಗಿನ 12 ಕಂಬಗಳಲ್ಲಿ ನಮ್ಮ ಪುರಾಣ ಕಥೆಗಳನ್ನು ಪ್ರತಿಬಿಂಬಿಸುವ ಕೆತ್ತನೆಗಳಿವೆ. ದಶಾವತಾರ, ವಸುದೇವ ಬಾಲಕೃಷ್ಣನನ್ನು ಯಮುನೆ ದಾಟಿಸುವ ದೃಶ್ಯ, ಜಟಾಯುವಧೆ, ಮಾರೀಚನ ಕಥೆಗಳ ಕೆತ್ತನೆ ಇದೆ. ಅಂಬಲ ಪಾಡಿದ ಪುಣ್ಯದ ತಲುಟು ಅಪ್ಪೆ ಪಾರ್ವತಿನ ಕಾರಣಿಕ ದೊರಟು ಭಕ್ತಿ ಭಕ್ತಗಿನಿ ಅಭಯ ಮುಕ್ತಿ ಪನಿ ಮಾಯುಡ ಸಲ್ತೊಂಡ ಸತ್ಯದ ಪಾತೆರ ವರಿತೊಂಡ ಬಿಟ್ಟಿದ ಬಾಲಿನ ತರ್ಕೊಂಡ ಅಂಬಲ ಪಾಡಿದ ಪುಣ್ಯದ ತಲುಟು ಅಪ್ಪೆ ಪಾರ್ವತಿನ ಕಾರಣಿಕ ದೊರಟು ಭಕ್ತಿ ಭಕ್ತಗಿನಿ ಅಭಯ ಮುಕ್ತಿ ಪನಿ ಮಾಯುಡ ಸಲ್ತೊಂಡ ಸತ್ಯದ ಪಾತೆರ ವರಿತೊಂಡ ಬಿಟ್ಟಿದ ಬಾಲಿನ ತರ್ಕೊಂಡ ಪಚ್ಚೆ ಪಂತೀದ ನಡುಟು ನೆಲೆತಿ ಮಹಾಕಾಳಿಯಪ್ಪೆ ಸತ್ಯ ಧರ್ಮೋದ ಜಾಲು ಇರಿಣ ಕೊಡಿಯಡಿಟೆ ಸುತ್ತ ಒಗ್ಗಟ್ಟು ಮೂಲು ಬರ್ಪಿ ಜನಮಂದರ ಸಾಲು ಏರಿ ಜನಜಾಗ್ರದ ತೇರು ಅಂಬಲ ಪಾಡಿಡೆ ಅಂಬಲ ಪಾಡಿದ ಪುಣ್ಯದ ತಲುಟು ಅಪ್ಪೆ ಪಾರ್ವತಿನ ಕಾರಣಿಕ ದೊರಟು ಭಕ್ತಿ ಭಕ್ತಗಿನಿ ಅಭಯ ಮುಕ್ತಿ ಪನಿ ಮಾಯುಡ ಸಲ್ತೊಂಡ ಸತ್ಯದ ಪಾತೆರ ವರಿತೊಂಡ ಬಿಟ್ಟಿದ ಬಾಲಿನ ತರ್ಕೊಂಡ. ಗರ್ಭಗುಡಿಯ ಸುತ್ತಲೂ ಹಲವು ದುರ್ಗಾಮಾತೆಯ ಕೆತ್ತನೆಗಳನ್ನು ಕಾಣಬಹುದಾಗಿದೆ. ಪ್ರತಿ ಶುಕ್ರವಾರ ಶ್ರೀದೇವಿಯ ಆವೇಶ ನಡೆದ ಪಾತ್ರೆಯ ಮೂಲಕ ಪ್ರಶ್ನೋತ್ತರ ಶತಮಾನಗಳಿಂದ ಬಂದ ದರ್ಶನ ಪದ್ಧತಿಯಾಗಿದೆ. सहस्राणि प्रियन्ते हरिनिशं मया दासोऽयम् इति मामत्वां क्षमस्व परमेश्वरी दासोऽयम् इति मामत्वां क्षमस्व परमेश्वरी
अज्ञानादिस्मृतेर्भ्रान्त्या यन्यूनम् अधिकं कृतं तत्सर्वक्षम्यतां देवी प्रसीद परमेश्वरी तत्सर्वक्षम्यतां देवी प्रसीद परमेश्वरी कामेश्वरी जगन्मातः सच्चिदानन्दविग्रहे गृहाणार्चामि मां प्रीत्या प्रसीद परमेश्वरी गृहाणार्चामि मां प्रीत्या प्रसीद परमेश्वरी ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು Sadhguru Ayurveda Gram Floor Soap. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.